ಮಧ್ಯಪ್ರದೇಶದ ರಾಜಾ ರಘುವಂಶಿ ಮತ್ತು ಪೂನಂ ಹೊಸದಾಗಿ ಮದುವೆಯಾದ ಜೋಡಿಯು ಹನಿಮೂನ್ಗೆಂದು ಮೇಘಾಲಯಕ್ಕೆ ಹೋದವರು ನಾಪತ್ತೆಯಾದುದು ಮುಖ್ಯಮಂತ್ರಿಗಳನ್ನೇ ಕಂಗೆಡಿಸಿದೆ. ಮಧ್ಯಪ್ರದೇಶದ ಇಂದೋರ್ನ ರಾಜಾ ರಘುವಂಶಿ ಟ್ರಾನ್ಸ್ಪೋರ್ಟ್ ಉದ್ಯಮಿ ಮತ್ತು ವ್ಯಾಪಾರಿ ಇತ್ತೀಚೆಗೆ ಮದುವೆಯಾದ ಅವರು ಮೇಘಾಲಯಕ್ಕೆ ಮಧುಚಂದ್ರಕ್ಕೆ ಹೋಗಿದ್ರು. ಮೇ 20ರಂದು ಮೇಘಾಲಯ ಸೇರಿದವರು ಅತಿ ಮಳೆಯ ಚಿರಾಪುಂಜಿ ಸುತ್ತಿದ್ದಾರೆ. ಅನಂತರ ಬಾಡಿಗೆಯ ಬೈಕ್ ತೆಗೆದುಕೊಂಡು ಗುಡ್ಡಗಾಡು ಪ್ರದೇಶದತ್ತ ತೆರಳಿದವರು ಆಮೇಲೆ ನಾಪತ್ತೆಯಾಗಿದ್ದಾರೆ. ವಾರವಾದರೂ ಮರಳದ್ದರಿಂದ ಇಂದೋರ್ನ ಕುಟುಂಬದವರು ದಂಪತಿಯನ್ನ ಪತ್ತೆ ಮಾಡಿದವರಿಗೆ 5 ಲಕ್ಷ ರೂಪಾಯಿ ಬಹುಮಾನವನ್ನ ಘೋಷಿಸಿದ್ದಾರೆ. ಇದರಿಂದ ಮೇಘಾಲಯದ ಮುಖ್ಯಮಂತ್ರಿ ಕನ್ರಾಡ್ ಸಂಗ್ಮಾ ಅವರು ಹೌಹಾರಿದ್ದಾರೆ. ಪೊಲೀಸರು ಇಲಾಖೆಯವರನ್ನ ಜೋರಾಗಿ ಕತ್ತರಿದ್ದಾರೆ. ಆದರೆ ಪೊಲೀಸರು ಕೂಡ ವಾರದಿಂದ ಹುಡುಕಲು ಹೋಗಿ ಗುಡ್ಡದಲ್ಲಿ ಅನಾಥ ಬೈಕ್ ಮಾತ್ರ ಪತ್ತೆ ಮಾಡಿದ್ದಾರೆ. ಮಧ್ಯಪ್ರದೇಶದ ಮುಖ್ಯಮಂತ್ರಿ ಮೋಹನ್ ಯಾದವ್ ಕೂಡ ಗೊಂದಲದ ಗೂಡು ಬೇಗ ಪತ್ತೆಗೆ ಕನ್ರಾಡ್ ಸಂಗ್ಮಾ ಅವರಿಗೆ ಮನವಿಯನ್ನ ಮಾಡಿದ್ದಾರೆ. ಅಧಿಕಾರಿಗಳಲ್ಲದೆ ಸ್ಥಳೀಯರು ಕೂಡ ಹುಡುಕ್ತಿದ್ದಾರೆ ಎಂದು ಮೇಘಾಲಯದಿಂದ ಮಧ್ಯಪ್ರದೇಶಕ್ಕೆ ಮಾಹಿತಿ ಬಂದಿದೆ. ಭಾರೀ ಮಳೆ ಕೂಡ ಹುಡುಕಾಟಕ್ಕೆ ತಡೆ ಉಂಟು ಮಾಡುತ್ತಿರುವುದಾಗಿ ಹೇಳಲಾಗಿದೆ. ಈ ಫರ್ನಿಚರ್ ಹೆಂಗ್ ಮಸ್ತ್ ಇಷ್ಟ ನಿಲ್ಲಡಿ ಬತ್ತಂ ಪೋಯಿ ಬಾಬಾ ಮಸ್ತ್ ಖುಷಿ ಆಗ್ಬಿಡು ಬಾಬಾ ಅಂದ್ ಕೈತಲ್ ಮಾತಾಡಲು ವೀಕಿದ ಫರ್ನಿಚರ್ ಉಂಡು ಈರಿಂಗ್ ದಾಲ್ ತೆತ್ಕೋರ್ಬಿನ ಜಿಪೋಲೇರ್ ಬೇಬಿ